ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಮತ್ತು ನನ್ನ ಮಗ ಇವತ್ತು ನಿಮಗೆ ನಮ್ಮ ಮಂಗಳೂರಲ್ಲಿ ಮಾಡುವಂಥ ಸ್ಪೆಷಲ್ ನೀರ್ಪುಂಡಿ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮಗೆ ಆಲ್ಮೋಸ್ಟ್ ಮಂಗಳೂರಲ್ಲಿರುವಂಥವರಿಗೆ ಎಲ್ರಿಗೂ ಅದು ಗೊತ್ತಿರುತ್ತೆ. ಮತ್ತು ಓಕೆ, ಸ್ಟಾರ್ಟ್ ಮಾಡೋಣ ನೀರ್ಪುಂಡಿ ಮಾಡೋದು ಹೇಗೆ ಅಂತ. ಬನ್ನಿ, ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಂದರೆ, ಮೊದಲನೇದಾಗಿ ನಾನಿಲ್ಲಿ 1 ಗ್ಲಾಸಷ್ಟು ಇಷ್ಟು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿಬಿಟ್ಟು ತಗೊಂಡಿದ್ದೀನಿ. ಆಮೇಲೆ ಅಕ್ಕಿ ಇಟ್ಟು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ, 1 ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ರುಬ್ಬಿ ತೊಗೊಂಡು ಬಂದು ನಾನು ಈ ಥರ ನೋಡಿ ಉಂಡೆ ಕಟ್ಟಿದ್ದಾನೆ ನನ್ನ ಮಗ. ಈ ಥರ ನೋಡಿ ನಾವು ಉಂಡೆ ಕಟ್ಟಬೇಕು, ಚಿಕ್ಕದಾಗಿ ನೋಡಿ ಈ ಥರ ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಕಟ್ಟಿ ಇವಾಗ ನಾನಿಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ. ನೀರು ಕುದೀತಾ ಇದೆ, ಸ್ಟಾರ್ಟ್ ಮಾಡೋಣ. ನನ್ನ ಮಗ ಸ್ವಲ್ಪ ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮೊದಲನೇದಾಗಿ ನಾನಿಲ್ಲಿ ನೀರು ಕುದೀತಾ ಇದೆ ನೋಡಿ. ಇವಾಗ ನಾನು ಇದಕ್ಕೆ ಉಂಡೆನ ಹಾಕ್ತಾ ಇದ್ದೀನಿ ಮೆದುವಾಗಿ. ನಾವು ಉಂಡೆ ಹಾಕಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅದನ್ನು, ಯಾಕಂದರೆ ಅದು ಹಣ್ಕೊಂಡು ಬಿಡುತ್ತೆ. ಎಲ್ಲ ಉಂಡೆನ ಇದಕ್ಕೆ ಹಾಕಿಬಿಡೋಣ. ರಟ್ಟು ಮೆಲ್ಲ ಮಾಡಲಿ ಅವಗುಡ್ಚಿ ಪಪ್ಪ ಬತ್ತೀರಿ ಬೋಲಿ, ಪಪ್ಪ ಬತ್ತೀರಿ, ಮೆಲ್ಲ ಮಾಡಲೆ, ಮೆಲ್ಲ ಮುಸುಂಟು ರಟ್ಟುಂಡು. ಎಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇಂಚಿ ಬನ್ನಿ, ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡೋದು ಬೇಡ, ಹಾಗೇನೆ ಇರಲಿ. ಬೇಯ್ತಾ ಇದೆ. ಇವಾಗ ನೋಡಿ, ಈ ಥರ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾವು ಈ ಥರ ಸೌಟ್ ಹಾಕ್ಬಿಟ್ಟು ಈ ಥರ ಮಾಡಬೇಕು. ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಸ್ವಲ್ಪ ಸುತ್ತಿ ಚೆನ್ನಾಗಿ ಹೀಗೆ ಮಾಡೋಣ. ನಾನು ಇದರ ಜೊತೆಗೇನೆ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರ್ದ್ಬಿಟ್ಟು ನಾನು ಈ ಥರ ತಿಕ್ಕಾಗಿ ಹಾಲು ತಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಈ ಕಡೆ ನಾನು ಒಗ್ಗರಣೆ ಇಡ್ತಾ ಇದ್ದೀನಿ, ಅದು ಕುದೀತಾ ಇರಲಿ. ಇಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು.
2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್. ಪಪ್ಪ ಇರ ರಟ್ಟು ಹಂಚ್ಕೊಳ್ಳಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಉಂತುಲಿ ಇತ್ತ ಪಾಡೋಡ್ಸಿ ಉಂತುಲೆ ಪುಡವಾಡು ಉಂತುಲೆ. ಪಪ್ಪ ಬರ್ತೇವೆ ಎಂಟು ಬರಲ್ಲ ಸಾಸಿವೆ ಇತ್ತಪ್ಪ. ಈ ಕಡೆ ನಾನು 2 ಸಲ ಬೆಳ್ಳುಳ್ಳಿ ಹಾಕಿದ್ದೀನಿ, ಆಮೇಲೆ ಸಾಸಿವೆಯನ್ನು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ, ಆಫ್ ಮಾಡೋಣ. ಸಾಕು. ಇದಕ್ಕೆ ಮಿಕ್ಸ್ ಮಾಡಿದೆ ನಾನು. ಕಟ್ಟು ಮಲ್ಪುಣು ಮನ್ಪಿನೇಕೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಕಲಸಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ತಿಕ್ಕಾಗ್ತಾ ಹೋಗುತ್ತೆ. ಇವಾಗ ಹಾಕಿದ ತಕ್ಷಣ ಇದನ್ನು ಹೀಗೆ ಮಾಡ್ತಾ ಇರಬೇಕು, ಇದನ್ನು ತಲೆ ಹಿಡಿಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನನ್ನ ಮಗ ಚಿತ್ತು ಪುಳಿ ತಿಂತಾ ಇದ್ದಾನೆ. ಓಕೆ, ಇವಾಗ ಇದು ರೆಡಿ ಆಯಿತು. ನಾವು ಇವಾಗ ಇದನ್ನು ಸರ್ವ್ ಮಾಡೋಣ. ನೀರ್ಪುಂಡಿ ರೆಡಿ.
ಓಕೆ ಬನ್ನಿ ತಿನ್ನೋಣ. ಬಾಬಾ ಬಲೆ ಬಾಬಲು ಬಲೆ ತಿನ್ಕ ಬಲೆ ಪಕ್ಕ ಬಲೆ. ಅಮ್ಮ ತಿನ್ಪಿನ್ ಬಲೆ ಪಿದಾಯಿ ಬರೋಡ ಪಿದಾಯಿ. ಹಾಂ ಬೈ ಟೇಸ್ಟ್ ಮಲ್ಪುಲೆ ಟೇಸ್ಟ್ ಫ್ಯಾನ್ ಪಾಡುವೆ ಟೇಸ್ಟ್ ಮಲ್ಪುಲೆ ಬೇಗ ಬೇಗ ಟೇಸ್ಟ್ ಮಲ್ಪುಲೆ. ಯಾನೇ ಮಲ್ಪೆ ಟೇಸ್ಟ್ ಮೇ ಮಲ್ಪುನಾಗ ಹಾಕು. ಬಿಸಿ ಬೆಚ್ಚಂಡು ಗೋಲ್ ಗೋಲ್ ತೆತ್ತಿ 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 ಚೊತ್ತಿಗೆ ಬಾಯ್.